ವೇದಿಕೆಯಲ್ಲಿರುವಂತಹ ಗಣ್ಯರೇ, ವಿಶೇಷವಾಗಿ ಅಮ್ಮನರೇಗಳು ಹಿರಿಯರಿದ್ದಾರೆ, ಈ ಶಾಲೆಯನ್ನು ಕಟ್ಟಿ ಬೆಳೆಸಿದವರು ಮತ್ತು ಈ ಸಂಸ್ಥೆಯನ್ನು ಬೆಳೆಸಿದಂಥ ತೆರಸ ಮೇಡಮ್ ಅವರೇ, ನಾನು ಕೇಳಿ ತಗೊಂಡೆ. ಯಾಕಂದರೆ ಇದಕ್ಕಿಂತ ತುಂಬ ಅವರು ನಾನು ಕರೆಸಿ ನಾನಲ್ಲಿ ಮಾತಾಡಿಸ್ತಾರೆ. STMC ಟ್ರೈನಿಂಗ್ ಇರ್ಬೋದು, ಬೇರೆ ಬೇರೆ ಸಂಗತಿಗಳು ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಒಂದು ನಿಮಿಷ ನನಗೆ ಅದು ಅವರಲ್ಲಿ ಎಷ್ಟು ವಾಟ್ಸಪ್ ಅವರಿಗೆ ಹಾಕಿದ್ರು ಕೂಡ ಅವರಿಗೆ ಮಾತ್ರ ಸಲ್ತದೆ. ಒಂದು ಮಾತಿದೆ, ಯಾರಿಗೆ ತಾಯಿಯ ಹೃದಯ ಇರ್ತದೋ, ಯಾರಿಗೆ ತಂದೆಯ ಜವಾಬ್ದಾರಿ ಇರ್ತದೋ, ಆ ಶಾಲೆಯನ್ನು ಖಂಡಿತವಾಗಿ ಅದು ಮುಂದುವರಿತದೆ ಅಂತ, ಅದು ಪ್ರಜ್ವಲಿಸ್ತದೆ ಅಂತ. ಮೇಡಮ್ ಅವರಿಗೆ ತಾಯಿಯ ಹೃದಯ ಇದೆ, ತಂದೆಯ ಜವಾಬ್ದಾರಿ ಇದೆ, ಹಾಗಾಗಿ ಈ ಶಾಲೆ ಬೆಳೀತದೆ ಅಂತ. ಇವತ್ತು ನಾವು ರಜೆ ಹಾಕಿ ಬಂದಿರೋದು, ಆದರೆ 1000 ಫೋನ್ ಬರ್ತಾ ಉಂಟು. ನಂದು PMC ಸ್ಕೂಲ್ ಹೇಳಿದರು, ನಾನು ಪ್ರಧಾನಮಂತ್ರಿ ನಮ್ಮ ಶಾಲೆಯನ್ನು ದತ್ತುಕೊಂಡಿದ್ದಾರೆ 5 ವರ್ಷಕ್ಕೆ. ಹಾಗಾಗಿ ರಜೆ ಹಾಕಲಿಕ್ಕೂ ಇವತ್ತು ರಜೆಯಲ್ಲಿ ಕೆಲಸ ಮಾಡಬೇಕಾದ್ರೆ, ರಜೆ ಮಾಡಿ ಬರದಿದ್ದರೆ ರಜೆ ಯಾಕೆ ಬಂದಿದೆ ಆಗ್ತದೆ. ಆದರೆ ರಜೆಯಲ್ಲಿ ಕೂಡ ತುಂಬ ಫೋನ್ಗಳು ಬರುವ ಕಾರಣಕ್ಕಾಗಿ ನಾವು ಬೇಗ ಹೊರಟು ಅನಿವಾರ್ಯ ಆಯಿತು. ಇಲ್ಲಿ ಏನಾಗ್ತದೆ ಹೇಳಿದರೆ, ತೆರಸ ಮೇಡಮ್ ಅವರು ನಮ್ಮನ್ನು ತುಂಬ ಗೌರವದಿಂದ ನೋಡ್ತಾ ಇದ್ದಾರೆ. ಇಲ್ಲಿಗೆ ಅವರು ಟ್ರೈನಿಂಗಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಬ್ಬರಲ್ಲಿ ಸಂಪನ್ಮೂಲ ಉಂಟುಂತಾಗ ಅದನ್ನು ತುಂಬ ಗೌರವಿಸುವವರು. ಹಾಗಾಗಿ ನಾನು ಯಾವತ್ತೂ ಮಾತು ಹೇಳೋದೊಂದು, ಇಲಾಖೆ ನಮಗೆ ಅನ್ನ ಕೊಟ್ಟಿದೆ, ಇಲಾಖೆಗೆ ನಾವು ಅನಿವಾರ್ಯ ಅಲ್ಲ, ನಮಗೆ ಇಲಾಖೆ ಅನಿವಾರ್ಯ ಅಂತ ಹೇಳಿ ಮೇಡಮ್ ಅವರಿಗೆ, ತೆರಸ ಮೇಡಮ್ ಅವರಿಗೆ ಶುಭಾಶಯವನ್ನು ಕೋರುತ್ತಾ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಹಾರೈಸ್ತೇನೆ. ವಂದನೆಗಳು.